ನಮಸ್ಕಾರ. ನಾನು ವಿ ಮನೋಹರ್. ನಾನು ಇದೀಗ ತಾನೇ ಸತ್ತ ಕೊನೆ ಅನ್ನೋ ಒಂದು ಕಿರುಚಿತ್ರ ನೋಡಿದೆ. ಸತ್ತ ಕೊನೆ ಕೇಳುವಾಗ ಒಂದು ವಿಚಿತ್ರ ಅನಿಸುತ್ತೆ. ಯಾವ ಸತ್ತ ಮೇಲೆ ಸಾಯೋದೇ ಒಂದು ಕೊನೆ, ಈ ಸತ್ತ ಕೊನೆ ಅಂದರೆ ಏನು ಅಂತ ಅದು ನಿಮಗೆ ಅರ್ಥ ಆಗಬೇಕಾದ್ರೆ ಇಡೀ ಈ ಕಿರುಚಿತ್ರವನ್ನು ನೀವು ನೋಡಬೇಕು. ಈ ಸತ್ತ ಕೊನೆಗೆ ಭಾಳಷ್ಟು ಅರ್ಥ ಇದೆ. ಅದನ್ನು ನಾನು ಈಗ ಹೇಳೋದೇ ಇಲ್ಲ, ಯಾಕಂದರೆ ಕೊನೆಯಲ್ಲೇ ಅದು ಗೊತ್ತಾಗೋದು. ಈ ಸತ್ತ ಕೊನೆಯ ಉದ್ದೇಶ ಭಾಳ ಚೆನ್ನಾಗಿದೆ. ಇದರಲ್ಲಿ ಒಂದು ನಮ್ಮ ಕನ್ನಡ ಭಾಷೆಯ ಪದಗಳು ಹೇಗೆ ಒಂಥರ ಈ ನಾಶ ಆಗ್ತಾ ಹೋಗ್ತವೆ, ಅದರ ಒಂದು ಸಣ್ಣ ಎಳೆ ಕೂಡ ಇದೆ. ಬೇರೆ ರೀತಿಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಇದರಲ್ಲಿ ಕಾರ್ತಿಕ್ ಆ್ಯಕ್ಟ್ ಮಾಡಿದ್ದಾರೆ. ಕಾರ್ತಿಕ್ ಅಂದರೆ ಅವರು, ನೀವು ರಂಗಿತರಂಗ ನೋಡಿರ್ತೀರ, ಅದರಲ್ಲಿ ಡ್ರೈವರ್ ಪಾತ್ರ ಮಾಡಿ ಕಾಮಿಡಿ ಮಾಡಿದ್ರಲ್ಲ ಅವರು ಒಳ್ಳೆ ಚೆಂಡೆ ವಾದಕ, ಅವರು ಇದರಲ್ಲಿ ಪಾತ್ರ ಮಾಡಿದ್ದಾರೆ. ಯಶ್ರಾಜ್ ಅವರು ಭಾಳ ನೀಟಾಗಿ ಇದನ್ನು ನಿರ್ದೇಶನ ಮಾಡಿದ್ದಾರೆ. ಇದೆಲ್ಲ ಸ್ಕ್ರಿಪ್ಟೆಲ್ಲ ಮಾಡಿಕೊಂಡು ಭಾಳ ಒಂದು 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 ಅಸಂಗತ ಚಿತ್ರ ಅಂತೀವಲ್ಲ ನಾವು, ಆ ಥರ. ಅಂದರೆ ಅಸಂಗತ ಚಿತ್ರದ ಲಕ್ಷಣ ಏನಂತಂದರೆ ಅದು ಒಂದು ವಿಚಾರ ಹೇಳುವಾಗ ಬೇರೆ 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 ಸಂಕೇತದ ಮೂಲಕ ಹೇಳುವಂಥದ್ದು. ಸೊ ಆ ರೀತಿಯಲ್ಲಿ ಇದನ್ನು ನಿರ್ದೇಶನ ಮಾಡಿದ್ದಾರೆ. ಛಾಯಾಗ್ರಹಣ ಎಲ್ಲವೂ ಚೆನ್ನಾಗಿದೆ, ಸಂಗೀತವೂ ಚೆನ್ನಾಗಿದೆ. ನಿತಿನ್ ಆಚಾರ್ಯ ಅವರು ಹಿನ್ನೆಲೆ ಸಂಗೀತ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಟೋಟಲಿ ಒಂದು ಒಳ್ಳೆಯ ಪ್ರಯತ್ನ ಇದು. ಇದರ ಬಗ್ಗೆ ನಿಮಗೆ ಇನ್ನೂ ಇದು ಮಾಡಬೇಕಂದ್ರೆ ನೀವು ಈ ಕಿರುಚಿತ್ರವನ್ನು ನೋಡಿ, ಇದಕ್ಕೆ ಲೈಕ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಇದನ್ನು ನೋಡಿದರೆ ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ. ಯೂಟ್ಯೂಬಲ್ಲಿ ಮ್ಯಾಂಗ್ಳೂರ್ ಮಿರರ್ ಚಾನಲಲ್ಲಿ ಇದನ್ನು ನೀವು ನೋಡ್ಬೋದು. ದಯವಿಟ್ಟು ನೋಡಿ. ಯಶ್ರಾಜ್ ಅವರಿಗೂ ಇಡೀ ಟೀಮ್ ಅವರಿಗೂ ನಿಮ್ಮ ಒಂದು ಪ್ರೋತ್ಸಾಹ, ಶುಭ ಹಾರೈಕೆ ಇರಲಿ. ನಾನು ಕೂಡ ಈ ಸತ್ತ ಕೊನೆ ಟೀಮಿಗೆ, ಯಶ್ರಾಜ್ ಅವರಿಗೆ ಶುಭ ಕೋರ್ತೀನಿ. ಆಲ್ ದ ಬೆಸ್ಟ್ ಯಶ್ರಾಜ್ ಆ್ಯಂಡ್ ಆಲ್ ದ ಬೆಸ್ಟ್ ಸತ್ತ ಕೊನೆ ಟೀಮ್. ಸತ್ತ ಕೊನೆ